ಕ್ರೀಡೆಯಲ್ಲಿ ತಗೊಳ್ಳುವಾಗ ಕಂಬಳವನ್ನು ಕೇವಲ ಕ್ರೀಡೆ ಅಂತ ನಾವು ತಗೊಂಡಿದ್ದೀವಿ. ಹೌದು, ಅದು ಕ್ರೀಡೆ ಅಲ್ಲ, ಅದರಲ್ಲಿ ಸಾಕಷ್ಟು ಆರಾಧನೆಯ ಭಾಗ ಇದೆ. ಅದು ಕೂಡ ಅಲ್ಲಿ ಬಲಿಯೂ ಇದೆ. ನೀವು ಭಂಡಾರ ಕಂಬಳವನ್ನು ನೋಡಿದರೆ ಅಲ್ಲಿ ನೆಗಳಬಾವಿ ಅಂತ ಇದೆ. ಆ ನೆಗಳಬಾವಿಗೆ ಮೊದಲು ನರಬಲಿ ಇತ್ತು, ಆನಂತರ ಪ್ರಾಣಿ ಬಲಿ ಆಯಿತು. ಈಗ ಅದು ಸಸ್ಯ ಬಲಿಯಾಗಿ ಪೂಜೆ ಮಾತ್ರ ಅಲ್ಲಿ ಮಾಡ್ತಾರೆ. ನೆಗಳಬಾವಿಯನ್ನು ಮುಚ್ಚಿಬಿಟ್ಟಿದ್ದಾರೆ. ನರಬಲಿಯ ನಂತರ ಕೋಳಿಯನ್ನು ಹಾಕ್ತಾಯಿದ್ರು. ಹಾಗೆ ಅಲ್ಲಿ ಆರಾಧನೆ ಹೇಗೆ ಅಂದರೆ ಅಲ್ಲಿ ಹರಕೆ ಕೂಡ ಇತ್ತು. ಭಂಡಾರ ಕಂಬಳ ಅಷ್ಟು ದೊಡ್ಡ 12 ಎಕರೆ ಕಂಬಳದಲ್ಲಿ ನಮ್ಮ ಮನೆಯಲ್ಲಿ ಸಾಕ್ತಿರುವಂಥ ಜಾನುವಾರುಗಳಿಗೆ ಯಾವುದಾದ್ರೂ ಕಾಯಿಲೆ ಬಂದರೆ ಕಂಬಳ ಗದ್ದೆಗೆ ಇಳಿಸ್ತೀನಿ ಅಂತ ಒಂದು ಹರಕೆ. ಅದರಲ್ಲಿ ಬರೇ ಕೋಣ ಮಾತ್ರ ಅಲ್ಲ, ಎಲ್ಲ ದನ ಕರುಗಳು ಎಲ್ಲವನ್ನ ಕಂಬಳ ಗದ್ದೆಗೆ ಇಳಿಸಿ ಬಾಲ ಹಿಡಿದು ಓಡಿಸೋದು, ಅದು ಕೂಡ ಒಂದು ಹರಕೆ. ಹಾಗೆ ಸುತ್ತಕ್ಕಿ ತಳೆಯುವುದ ಅಂತ ಒಂದಿದೆ. ಸುತ್ತಕ್ಕಿ ತಳೆಯುವುದಂದರೆ ನಮ್ಮ ಕಷ್ಟಗಳು ಕಡಿಮೆ ಆಗಲಿ ಅಂತೇಳಿ ನಾವು ಹೇಗೆ ಅನ್ನ ಸಂತರ್ಪಣೆ ಮಾಡ್ತೀವಿ, ಅದೇ ಥರ ಇರುವೆಗಳಿಗೆ ಒಂಥರ ಸಂತರ್ಪಣೆ. ಬೆಳ್ತಿಗೆ ಹಾಕಿ ಅನ್ನ ಕಂಬಳದ ಗದ್ದೆ ಸುತ್ತ ಅದನ್ನು ಚೆಲ್ತಾ ಹೋಗುವುದು, ಸುತ್ತಕ್ಕಿ ತಳೆಯುವುದು ಅಂತ. ಈ ಥರ ಆರಾಧನಾ ಪದ್ಧತಿಗಳು. ಕಂಬಳ ಅದೇ ನೀವು ಹೇಳೋ ಪ್ರಕಾರ ಅದು ಕೇವಲ ಒಂದು ಸ್ಪೋರ್ಟ್ಸ್ ಅಲ್ಲ, ಇವತ್ತಿನ ಕ್ರೀಡೆ ಅಲ್ಲ. ಈಗ ಏನು ನಡೀತಿದೆ ಅದು ಜಾನಪದ ಕ್ರೀಡೆ ಮಾತ್ರ ಅಲ್ಲ, ಅದು ಅಲ್ಲ, ಕ್ರೀಡೆ ಅಲ್ಲ. ನೀವು ಇನ್ನು ಈ ಕಟ್ಪಾಡಿ ಕಂಬಳ ಎಲ್ಲ ನೋಡಿದರೆ ಅಲ್ಲಿ ಕಂಬಳ ಗದ್ದೆಯನ್ನು ಅಲ್ಲಿ ಈಗ ನಮ್ಮ ಪಡುಪಣಂಬರಲ್ಲಿ ಅರಸು ಕಂಬಳ ಎಲ್ಲ ನಡೀತದೆ. ಅಲ್ಲಿ ಅವರು ಬಂದು ಟ್ರೈಬಲ್ಸ್ ಬಂದು ಅರಸರ ಹತ್ರ ಅಪ್ಪಣೆ ತಗೊಂಡು ಹೋಗಿ ಕಂಬಳವನ್ನು ಇತರ ಗದ್ದೆಗಳಿಗಿಂತ ಸಪ್ರೇಟ್ ಮಾಡ್ತಾರೆ. ಅದಕ್ಕೆ ಸುಣ್ಣ ಬಣ್ಣ ಹಚ್ಚಿ ಬೇರೆ ಗದ್ದೆ ಮತ್ತು ಕಂಬಳ ಗದ್ದೆಯನ್ನು ಸಪ್ರೇಟ್ ಪ್ರತ್ಯೇಕಿಸುವಂಥದ್ದು. ಇನ್ನೂ ಬಹಳಷ್ಟು ಗಾಢವಾದ ವಿಚಾರ ಏನೆಂದರೆ ಕಂಬಳವನ್ನು ಕರೆದು ಅದಕ್ಕೆ ಆವೇಶ ಬರುವ ಹಾಗೆ ಮಾಡ್ತಾರೆ. ಕಂಬಳ ಗದ್ದೆಗೆ ಆವೇಶ ಬರಬೇಕು ಅಂತ ಒಂದು ಕಲ್ಪನೆ. ಅದಕ್ಕೆ ಜನ ಸೇರಿ ಅದಕ್ಕೆ ಹೇಳಿ ದೈವತ್ವವನ್ನು ಕೊಡ್ತಾರೆ. ಆ ಕಂಬಳ ಗದ್ದೆ ದೈವತ್ವವನ್ನು ಕೊಡ್ತಾರೆ. ಆನಂತರ ಎರುಬಂಟೆ ಕೋಲ ಅಂತ ಕೋಲ ನಡೀತದೆ. ಅಲ್ಲಿ ಮಂಜೊಟ್ಟಿ ಜುಮಾದಿ ಅಂತ ಹೇಳಿ ಒಂದು ಜುಮಾದಿದು ಆ ಮಂಜೊಟ್ಟಿ ಹತ್ರನೇ ಒಂದು ಸ್ಥಾನ ಇದೆ. ಸೊ ಎಲ್ಲವೂ ಒಂಥರ ಸಂಕೀರ್ಣ ಆರಾಧನಾ ವ್ಯವಸ್ಥೆ ಅದು ಕಂಬಳ ಅಂದರೆ. ಬರೀ ಕೋಣ ಓಡಿಸೋದು ಮಾತ್ರ ಅಲ್ಲ, ಅದು ತುಂಬ ರಿಚುವಲ್ಸ್ ಅದರ ಹಿಂದೆ ಇದೆ. ಆ ಎಲ್ಲ ವಿಚಾರಗಳು ಈ ಕೃತಿಯಲ್ಲಿ ಇದೆ, ಉಲ್ಲೇಖವಾಗಿರುವಂಥದ್ದು. ತುಂಬ ಏನು ಕಂಬಳದ ಬಗ್ಗೆ ಇವತ್ತು ಒಂದಷ್ಟು ಒಂಥರ ಅದನ್ನು ಬರೀ ಸ್ಪೋರ್ಟ್ಸ್ ಅಥವಾ ಒಂದು ಜನಪದ ಕ್ರೀಡೆ ಅಂತ ನಾವು ಅದಕ್ಕಿಂತ ಹೆಚ್ಚಾಗಿ ಜೂಜ ಅಂತ ಹೇಳಿ ಕೂಡ ಪರಿವರ್ತನೆ ಆಗಿದೆ. ಅದೊಂದು ಬಹಳ ದುಃಖದ ಸಂಗತಿ. ಕಂಬಳ ಒಂದು ಜೂಜಾಗಿದೆ. ಬಟ್ ಅದರ ಹಿಂದೆ ಅನೇಕ ನಂಬಿಕೆಗಳು ಇದ್ದಾವೆ, ಆರಾಧನೆಗೆ ಸಂಬಂಧಪಟ್ಟ ನಂಬಿಕೆಗಳಿದ್ದಾವೆ ಅನ್ನುವಂಥದ್ದು ಈ ಕೃತಿಯಲ್ಲಿ ಉಲ್ಲೇಖ ಇರುವಂಥದ್ದು. ಅದಕ್ಕಾಗಿ ಅನೇಕ ವಿಚಾರಗಳು, ಸಣ್ಣ ಪುಟ್ಟ ವಿಚಾರಗಳು, ಏನು ಪ್ರಾಣಿ ಆರಾಧನೆ, ಪ್ರಾಣಿ ಜನ್ಯ ವಿಚಾರಗಳು ನಾವು ಏನು ನಮ್ಮ ಕಣ್ಣ ಅನುಭವದಲ್ಲಿ ಇದ್ದದ್ದು, ಆದರೆ ಅದನ್ನು ಒಂದು ಮಹತ್ವದ ದಾಖಲೀಕರಣ ಅಂತ ಮಾಡಿರಲಿಲ್ಲ. ಹೌದು, ಅದನ್ನು ಈ ಕೃತಿಯಲ್ಲಿ ಮಾಡಲಾಗಿದೆ.